ದೇಶದ ಸಂಪತ್ತು 3 ಮಂದಿ ಉದ್ಯಮಿಗಳಲ್ಲಿ ಕೇಂದ್ರೀಕೃತವಾಗಿದ್ದು ಭವಿಷ್ಯದಲ್ಲಿ ಇದು ದೊಡ್ಡ ಅಪಾಯಕಾರಿಯಾಗಿ ಪರಿಣಮಿಸಲಿದೆ. ಜನಸಾಮಾನ್ಯರ ಬದುಕು ದುಸ್ತರವಾಗ್ತಾ ಇದೆ. ಹಾಗಾಗಿ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ಮೋದಿ ಅವರು ಶೀಘ್ರವೇ ಶ್ವೇತಪತ್ರವನ್ನ ಹೊರಡಿಸಬೇಕು, ಇಲ್ಲವಾದರೆ ದೇಶದಾದ್ಯಂತ ಪ್ರತಿಭಟನೆಯ ಕಾವು ಏರಲಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಎಚ್ಚರಿಸಿದ್ದಾರೆ. ಅವರು ಪುತ್ತೂರು ವಿಟ್ಲ ಹಾಗೂ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಗಾಂಧಿ ಕಟ್ಟೆ ಬಳಿಯಲ್ಲಿ ಆಯೋಜಿಸಲಾಗಿದ್ದ ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಪ್ರತಿಷ್ಠೆಗಾಗಿ ಈ ಪ್ರತಿಭಟನೆಯನ್ನ ನಡೆಸ್ತಾ ಇಲ್ಲ. ದೇಶದ ಜ್ವಲಂತ ಸಮಸ್ಯೆ ಕೇವಲ ಕಾಂಗ್ರೆಸ್ಸಿಗರ ನೋವಲ್ಲ, ಬಿಜೆಪಿಗರು ಸೇರಿದಂತೆ ಜನಸಾಮಾನ್ಯರ ನೋವು ಇದಾಗಿದೆ. ಇದರ ನಿವಾರಣೆಗಾಗಿ ಹೋರಾಟ ಅನಿವಾರ್ಯವಾಗಿದೆ. ನೀಟ್ ಹಗರಣದಿಂದ ಸಾಕಷ್ಟು ಭ್ರಷ್ಟಾಚಾರಗಳ ಶಂಕೆ ಎದ್ದು ಕಾಣ್ತಾ ಇದೆ. ಇದರಿಂದಾಗಿ ಮಕ್ಕಳ ಭವಿಷ್ಯಕ್ಕೆ ಮಾರಕ ಹೊಡೆತ ಬಿದ್ದಿದೆ. ಮೋದಿ ಸರ್ಕಾರ ಈ ಹಗರಣದ ಬಗ್ಗೆ ಸಿಬಿಐ ಇಡಿಗೆ ತನಿಖೆಯನ್ನು ನಡೆಸಲು ಆದೇಶವನ್ನು ನೀಡಲಿ ಎಂದು ಸವಾಲು ಹಾಕಿದ್ರು. ಕೆಪಿಸಿಸಿ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಮಾತನಾಡಿ, ಬಂಗಾರ ಖರೀದಿ ಮಾಡಬೇಡಿ ಎನ್ನುವ ಮೋದಿಗೆ ಹೆಂಡತಿ ಮಕ್ಕಳು ಇದ್ರೆ ಬಂಗಾರದ ಅಗತ್ಯತೆಯ ಅರಿವು ಇರ್ತಾ ಇತ್ತು. ಸದಾ ಸುಳ್ಳಿನಿಂದಲೇ ಬದುಕ್ತಾ ಇರುವಂತಹ ಮೋದಿ ದೇಶದ ದೊಡ್ಡ ಹಾಸ್ಯ ನಟ. ಇಂತಹ ಪ್ರಧಾನಿ ಇರೋದು ನಮ್ಮ ದುರಾದೃಷ್ಟ ಅಂತ ಹೇಳಿದ್ರು. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಪಿ ಆಳ್ವ, ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ ಶೆಟ್ಟಿ, ಜಿಲ್ಲಾ ಗ್ರಾಮಾಂತರ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಮಹಮ್ಮದ್ ಆಲಿ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿದ್ದರು. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಮೇಡಮ್, ನಿರ್ಮಲಾ ಮಾಡಲಿಕ್ಕೆ ಹೋಗುವಂತದ್ದು. ಆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಇಲ್ಲಿ ಬೀಡಿ ಕಟ್ತಾರಲ್ಲ, ನಿಮ್ಮ ಭಾಗದಲ್ಲಿ ರಾತ್ರಿ ನಮ್ಮ ಭಾಗದಲ್ಲಿ ಬೀಡಿ ರೋಲ್ ಮಾಡ್ತಾರಲ್ಲ, ಅವರಿಗೆ 18% ಟ್ಯಾಕ್ಸ್ ಮೇಲೆ ಪುನಃ ಎಕ್ಸೈಸ್ ಡ್ಯೂಟಿಯನ್ನು ಹಾಕುವ ಮುಖಾಂತರ ಆ ಬೀಡಿ ಕಟ್ಟುವವರ ಮೇಲೆ ಕೂಡ ಬರ ಇರುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಷ್ಟು ಕಷ್ಟ ಬಂದು ಬೀಡಿ ಕಟ್ಟುವವರ ಮೇಲೆ ಕೂಡ ಟ್ಯಾಕ್ಸ್ ಅನ್ನು ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾನು ಹೇಳುವಂತದ್ದು, ನಮಗೆ ಸರಿಯಾದ ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಈ ದೇಶಕ್ಕೆ ವಿಚಾರವನ್ನು ತಿಳಿಸುವಂತಹ ಕೆಲಸಗಳಾಗಬೇಕು. ಇಲ್ಲಂತಂದ್ರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ತಪ್ಪಿದಂತ ಬಟ್ಟಲು ಇಡೀ ದೇಶದಲ್ಲಿ ತಟ್ಟುತ್ತದೆ. ಈ ದೇಶದ ಪರಿಸ್ಥಿತಿ ನಿಮಗೆ ತಡೆಯಲಿಕ್ಕೆ ಆಗುವುದಿಲ್ಲ. ನೀವು ಮಂಗ ಮಾಡ್ತಾ ಇರುವಂತದ್ದು ನಿಮ್ಮ ಸೋಷಿಯಲ್ ಮೀಡಿಯಾ ಆಟಗಳೆಲ್ಲ ಈಗಲೇ 10% ಕಡಿಮೆ ಆಗಿದೆ. ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಕೂಡ ಆಡಳಿತ ಮಾಡುವಂತಹ ಬಿಜೆಪಿಗೆ ಮತ ಹಾಕಿದಂತ ಮಹಿಳೆಯರು ಇವತ್ತು ಗ್ಯಾರಂಟಿಗಳ ಬಗ್ಗೆ ತಗೊಳ್ಳುದಿಲ್ವಾ? ಎಲ್ಲವನ್ನು ಉಪಯೋಗ ಮಾಡ್ತಾರೆ. ಮಾತಾಡೋದು ಬೇರೆ, ಮಾತು ಬೇರೆ, ನಡವಳಿಕೆಯಲ್ಲಿ ಬೇರೆ ಎಂಬುದನ್ನು ಅದು ಮಾತ್ರ ಅಲ್ಲ. ಇವತ್ತು ಅನುದಾನದ ಬಗ್ಗೆ ಮಾತಾಡ್ತೀರಲ್ಲ, ಅನುದಾನದ ಬಗ್ಗೆ ಮಾತಾಡೋದಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ಸೇರಿ ಅಶೋಕ್ ಕುಮಾರ್ ಸೇರಿ ಇಬ್ಬರು ನಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷ ಶಾಸಕರಾಗಿದ್ದಾರೆ. ಉಳಿದ 6 ಜನ ಬಿಜೆಪಿ ಶಾಸಕರು, ಹರೀಶ್ ಪೂಜಾರಿ ಇರ್ಬೋದು, ರಾಜಶೆಟ್ಟಿ ಇರ್ಬೋದು, ಉಮಾನಾಥ್ ಕೋಟೆಲ್ ಇರ್ಬೋದು, ಇನ್ನೊಬ್ಬ ಇರ್ಬೋದು. ಇವತ್ತು ನೀವು ಆಲೋಚನೆ ಮಾಡಬೇಕು. ನೀವು ಅನುದಾನ ಇಲ್ಲ ಗ್ಯಾರಂಟಿಯಿಂದಾಗಿ ನಮಗೆ ಹಣ ಸಿಗುದಿಲ್ಲ ಅಂತ ಹೇಳ್ತೀರಲ್ಲ, ನಾನು ನಿಮ್ಮ ಹತ್ರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಅಶೋಕ್ ಕುಮಾರ್ ಅವರು ಕೋಟಿ 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 ಅನುದಾನ